ಪ್ರತಿಷ್ಠಾ ಬ್ರಹ್ಮಕಲಶ ವಿಜೃಂಭಣೆಯಿಂದ ಊರಿನವರೆಲ್ಲರ ಸಹಕಾರದಿಂದ 93ರಲ್ಲಿ ಬ್ರಹ್ಮಕಲಶೋತ್ಸವ ನೆರವೇರಿದೆ. ಅದರ ನಂತರ ನಾನು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದೇನೆ. ಜಯರಾಮ ಬಡಿಕಿಲ್ಲ ಎಂದೇಳಿ ಕಾಂಚಾನದಿಂದ ಬಂದು ನಾನಿಲ್ಲಿ 31 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೇನೆ. ಇದೇ ಪ್ರಕಾರ ಇಲ್ಲಿ ವಿಶೇಷವಾದಂತ ಹೇಳಿದರೆ ಪ್ರತಿಷ್ಠಾ ದಿವಸ ಬ್ರಹ್ಮಕಲಶೋತ್ಸವದ ದಿವಸ 2 ದಿವಸದ ಜಾತ್ರೆ ಇಲ್ಲಿ ನಡೆಯುತ್ತದೆ. ಮತ್ತು ಧನು ಪೂಜೆ ಕೂಡ 1 ತಿಂಗಳು ವಿಜೃಂಭಣೆಯಿಂದ ನಡೀತದೆ. ಮಾತ್ರ ಅಲ್ಲದೆ ಮಾರ್ಚ್ 11ನೇ ತಾರೀಕು ಪ್ರತಿಷ್ಠಾ ದಿವಸ, ಸುರುವಿನ ಪ್ರತಿಷ್ಠಾ ದಿವಸದಂದು ದೇವರಿಗೆ ಮೂಡಪ್ಪ ಸೇವೆ ಮತ್ತು ದೊಡ್ಡ ದೊಡ್ಡ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಎಲ್ಲ ವಿಜೃಂಭಣೆಯಿಂದ ನಡೆಯುತ್ತದೆ. ಹೊರಊರಿನವರೆಲ್ಲರೂ ಬಂದು ಶ್ರೀದೇವರ ಪ್ರಸಾದ, ಅನ್ನಪ್ರಸಾದ ಎಲ್ಲ ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ದೂರದಿಂದ ಕೂಡ ಬಂದು ಆ ಸಂದು ಶಾಂತಿ ಹೋಮ, ಗೃಹ ಶಾಂತಿ ಹೋಮ ಎಲ್ಲ ಕೂಡ ಇಲ್ಲಿ ವಿಶೇಷ ದಿವಸ ಅವರವರು ಹೇಳಿದಂತಹ ದಿವಸದಲ್ಲಿ ಇದು ನಡೀತಾ ಬರುತ್ತದೆ. ಇದು ಮತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆ 3 ಹೊತ್ತಿನ ಪೂಜೆ ಕೂಡ ಇಲ್ಲಿ ದಿನನಿತ್ಯ ನಡೀತಾ ಇದೆ. ಪ್ರತಿ ತಿಂಗಳ ಶುಕ್ಲ ಪಕ್ಷದ ಷಷ್ಠಿಯಂದು ಇಲ್ಲಿ ಷಷ್ಠಿ ಸಮಾರಾಧನೆ ಅಂತೇಳಿ ಊರಿನವರೆಲ್ಲ ಬಲಿವಾಡು ತಂದು ಇಲ್ಲಿ ಷಷ್ಠಿ ಸಮಾರಾಧನೆ ಮಧ್ಯಾಹ್ನದ ಅನ್ನಪ್ರಸಾದ ಕೊಟ್ಟು ಎಲ್ಲರಿಗೂ ಕೂಡ ಇಲ್ಲಿ ನೆರವೇರ್ತದೆ. ಇದೆಲ್ಲ ವಿಶೇಷದ ದಿವಸಗಳು ಎಲ್ಲ ಕೂಡ ಊರಿನವರೆಲ್ಲರ ಸಹಕಾರದಿಂದ ಇಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಎಂದು ಹೇಳುವುದಕ್ಕೆ ನಾನು ಖುಷಿ ಪಡೆಯುತ್ತೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.